ಮತ್ತೆ ನಮ್ಮ ಇವರಿಗೆ ಸಹ ನಮ್ಮ ಸುರೇಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ದಿಲ್ ಪಿಜ್ಜಾ ನಾನು ಸಾಕಬೇಕಂತಹ ಒಂದು ಚಿಕನ್ ಐಟಮ್ ಅಂತೂ ರೆಡಿ ಮಾಡಿರ್ತಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ವೆಜ್ಜಿಂದ ಮಾಡ್ತಾರೆ. ಎಸ್ ಮ್ಯಾಮ್, ಇವಾಗ ಏನು ರೈಸ್ ಇಂದಲ್ಲ? ಹೌದು, ರೈಸ್ ಐಟಮ್ ಪಲಾವ್ ಹೇಳಿದ್ರಾ? ಹೌದು. ಓಕೆ, ನಾರ್ಮಲ್ ಪಲಾವ್ ಯಾವುದು ಹೇಳಿದ್ರಿ? ಅಲ್ಲ, ಇದು ಗೀ ರೈಸ್, ಅವರೇ ಗೀ ರೈಸ್. ಅವರೇ ಗೀ ರೈಸ್. ಸ್ವಲ್ಪ ಅದು ಪಲಾವ್ ಆದರೆ ನಿಮಗೆ ಸ್ವಲ್ಪ ಮಸಾಲ ಟೈಪ್ ಅಲ್ಲ, ಇದು ಗೀ ರೈಸ್ ಲೈಟಾ. ಓಕೆ, ಸ್ಟಾರ್ಟ್ ಮಾಡೋಣ. ನೀವು ಅದು ರೈಸನ್ನು ಆಲ್ರೆಡಿ ಸ್ವಲ್ಪ ಸೋಕ್ ಮಾಡಿ ವಾಶ್ ಮಾಡಿ. ಯಾವ ರೈಸ್ ತಗೊಂಡಿರೋದು? ಬಾಸ್ಮತಿ ಅಲ್ಲ, ಒಂದು 15 ಮಿನಿಟ್ಸ್ ಸೋಕ್ ಮಾಡಿ. ಓಕೆ, ಅದನ್ನು ನೆನೆ ಹಾಕಿ ಈಗ ರೈಸ್ ಮಾಡುವ ಟೈಮ್ ಅಲ್ಲ? ಬೇಕು ಫಸ್ಟ್ ನಿಮಗೆ? ನನಗೆ ಕುಕ್ಕರ್ ಈಗ ಬರೀ ಒಲೆ ಉರಿಸ್ಬೇಕಲ್ಲ? ತುಪ್ಪ ನಾವು ತುಪ್ಪ ಅಂತ ಬಂದಾಗ ಕೇಸರಿಯವರ ಶುದ್ಧ ಹಸಿನ ತುಪ್ಪ ಹಾಕ್ತಿದ್ದೀವಿ. 3 ಸ್ಪೂನ್ ಬೇಕಾ? ಹಾಂ, ಇದು ಗೀ ರೈಸ್ ಅಂತ ಬಂದಾಗ ತುಪ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಸಾಕಾಗುತ್ತಾ? ಸಾಕು. ಓಕೆ, ಅಂದರೆ ಈಗ ಎಲ್ಲ ಫಸ್ಟಿಗೆ ಮಸಾಲೆಯನ್ನೆಲ್ಲ ಹುರ್ಕೊಳ್ಳಿಲ್ಲ, ತುಪ್ಪದಲ್ಲಿ ಹುರ್ಕೊಂಡು? ಹಾಂ, ಕುಕ್ಕರಲ್ಲಿಯೇ ಮಾಡ್ಬೋದು. ಸ್ವಲ್ಪ ಬೇಗ ಸಾಕ್ತದೆ. ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದು ಅಂತ? ಹೌದು, ಎಲ್ಲ ಅಲ್ಲ, ಕೇಟ್ರಿಂಗ್ ಇದೆಲ್ಲ ನಾನು ಮಾಡೋದು. ಮನೆಯದು ಊಟದೆಲ್ಲ ಇಷ್ಟೆಲ್ಲ ಗಮ್ಮತ್ತೆಲ್ಲ ಡೈಲಿ ಮಾಡ್ತಾ ಇರ್ತೀವಿ. ಈಗ ಪಾರ್ಸಲ್ ಅದು ಇದು ಅಂತೆಲ್ಲ ಇರುತ್ತಲ್ಲ, ಈಗ ನಿಮಗೆ ಅದು ಬಿಡ್ದೋಗೋದು ಆ ಥರ ಎಲ್ಲ ಇರೋಲ್ಲ? ಇಲ್ಲ, ಬೇರೆ ಮನೆ ಡೈಲಿ ನಾವು ಇದೇ ಮಾಡ್ತೇವೆ, ಏನೋ ಬೇರೆ ನಾವು ತಿನ್ನುವಂತ ಆ ಥರದ್ದೆಲ್ಲ? ಹಾಗೆ ಆಗ್ತದೆ. ಹಾಗೆ ಹೊರಗೆ ಹೋಗಿ ತಿನ್ನೋದು. ಹೊರಗೆ ಹೋಗಿ ತಿನ್ನೋದು. ಓಕೆ, ಎಲ್ಲರೂ ನಿಮ್ಮ ಏನು ಅಡುಗೆಗೆ ಆರ್ಡರ್ ಅದೆಲ್ಲ? ಹೌದು, ನಾವು ಹೊರಗೆ ಹೋಗಿ ಹೊರಗೆ ಎಲ್ಲ ಇಟ್ ಫುಡ್ ಆಗಿ. ಹೌದು. ಸ್ವಲ್ಪ ಬಿಸಿ ಆಯ್ತಲ್ಲ, ಗರಂ ಮಸಾಲನ, ಚಕ್ಕಿ ಲವಂಗ ಎಲ್ಲ, ಏಲಕ್ಕಿ ಕೂಡ ಹಾಕ್ತೀವಲ್ಲ, ಸ್ವಲ್ಪ ಗೋಡಂಬಿ. ಎರಡು ಹಸಿಮೆಣಸು, ನೀರುಳ್ಳಿ ಒಂದು, ಓಕೆ, ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿದ್ರಲ್ಲ, ಸ್ವಲ್ಪ ಕ್ಯಾರೆಟ್. ಗೀ ರೈಸ್ಗೆ ಕ್ಯಾರೆಟು ಹಾಕ್ತಾರಲ್ಲ? ಆ್ಯಕ್ಚುಲಿ ಗೀ ರೈಸಿಗೆ ಅಂದರೆ ಸ್ವಲ್ಪ ಅದು ವೈಟ್ ಅಲ್ಲ, ಅದಕ್ಕೆ ಸ್ವಲ್ಪ ಕಲರ್ ಸ್ವಲ್ಪ ಕಾಣುವ ಹಾಗೆ ಅಂದರೆ ಕ್ಯಾರೆಟ್ ಹಾಕೋದು. ಅವರೇ ಅದು ಹಸಿ. ಅದನ್ನು ಕುಕ್ಕರಲ್ಲಿ ಹಾಕುವ ಕಾರಣ ಬೇಯ್ತದೆ. ಹಸಿ ಆದ ಕಾರಣ ದಪ್ಪ ಬೇಯ್ತದೆ. ಇದಕ್ಕೇನೆ ಬೇಕಾದರೆ ಪುಲಾವ್ ಟೈಪ್ ಸಹ ನಿಮಗೆ ಗ್ರೀನ್ ಮಸಾಲೆ ಎಲ್ಲ ಕಡ್ದು ಹಾಕಿ ಪುಲಾವ್ ಸಹ ಮಾಡ್ಬೋದು. ಹಾಂ, ಸೇಮ್ ಇದೇ ಮೆಥಡಲ್ಲಿ ಪಲಾವ್ ಟೈಪ್ ಕೂಡ ಮಾಡ್ಬೋದು. ಹೆಚ್ಚಾಗಿ ಫಂಕ್ಷನ್ಗಳಲ್ಲೆಲ್ಲ ಈ ಥರ ಗೀ ರೈಸ್ ಪ್ಲೇನ್ ಇರ್ತದೆ. ಹಾಗಾಗಿ ಪಲಾವ್ ಎಲ್ಲ ನಾವು ನಾರ್ಮಲ್ ಮನೆಯಲ್ಲಿ ಮಾಡೋದಾದರೆ ಮಾಡ್ಕೊಳ್ಬೋದು. ಹೌದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ರೈಸ್ ಇದಕ್ಕೆ ನಾವು ಎಷ್ಟು ರೈಸ್ ಹಾಕಿದ್ರೆ ಇಷ್ಟು ನೀರು ಆ ರೀತಿ ಇಲ್ಲ? ಇಲ್ಲ, ಮೆಜರ್ಮೆಂಟಲ್ಲಿ ಹಾಕಬೇಕು. ನಾನದು ಅಂದಾಜಲ್ಲಿ ಹಾಕಿರೋದು. ಅಡುಗೆ ಮಾಡಿ ಹಾಂ, ಇದು 1 ಗ್ಲಾಸಿಗೆ 1.5 ಗ್ಲಾಸ್ ನೀರು. ಈಗ 1 ಗ್ಲಾಸ್ ಅಕ್ಕಿ ಇದ್ದರೆ 1.5 ಗ್ಲಾಸ್ ನೀರು ಹಾಕಬೇಕು. ಅದು ಸೋನಾ ಮಸೂರಿ ಎಲ್ಲ ಆದರೆ 2 ಗ್ಲಾಸ್ ಬೇಕಾಗ್ತದೆ. ಬಾಸ್ಮತಿಗೆ ಅಷ್ಟು ಸಾಕು. ನೀರು ಹಾಕಿ ನಾನು ಹೇಳ್ತೇನೆ. ಈಗ ನಾವೆಲ್ಲ ಹಾಕಿ ಮತ್ತೆ ನೀವು ನನ್ನನ್ನು ಹೇಳ್ಬಾರ್ದು. ನೀರು ಜಾಸ್ತಿ ಹಾಕಿ? ಇಲ್ಲ, ಸಾಕಾಗುತ್ತಾ? ಹಾಕಿ. ಸಾಕು. ಉಪ್ಪು ಕೂಡ ಕರೆಕ್ಟ್ ಆಗುತ್ತೆ? ಹೌದು. ಅಕ್ಕಿ ಮುಳುಗಿ ಸ್ವಲ್ಪ ನೀರು ಹೀಗೆ ಮೇಲೆ ಕಾಣುವ ಹಾಗೆ ಇದ್ರೆ ಸಹ ಸಾಕು. ಇಲ್ಲದಿದ್ದರೆ ಅಷ್ಟು ಗೊತ್ತಾಗದೇ ಇದ್ದವರು 1 ಗ್ಲಾಸಿಗೆ 1.5 ಗ್ಲಾಸ್. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕು, ಅದನ್ನು ಹಾಕಿ. ಈಗಲೇ ಹಾಕೊಂಡಿದ್ದೀರಾ? ಹಾಂ, ಮತ್ತೆಗೆ ಸ್ವಲ್ಪ ಹಾಕಿದರೆ ಆಯಿತು. ಆಗ ಸ್ವಲ್ಪ ಕಲರ್ಫುಲ್ ಕಾಣ್ತದೆ.
ಈಗ ಇಷ್ಟು ಈಗ ಕುಕ್ ಆಗಬೇಕಲ್ಲ? ಹೌದು. ಮುಚ್ಚದಾ? ಹಾಂ ಸರಿ. ಇದೊಂದು ಎಷ್ಟು 2-3 ವಿಸಿಲ್? ಒಂದು ವಿಸಿಲ್ ಆದರೆ ಸಾಕು. ಒಂದು ವಿಸಿಲ್ ಹಾಕಿ ಸ್ವಲ್ಪ ಒಂದು 5 ಮಿನಿಟ್ಸ್ ಇಟ್ಟರೆ ಆಫ್ ಮಾಡಿ. ಓಕೆ. ಈಗ ನೀವು ಮನೆಯಲ್ಲಂತೂ ಅಡುಗೆ ಮಾಡೋದೆಲ್ಲ ಬ್ಯುಸಿ ಇದ್ದೇ ಇರುತ್ತೆ. ಈ ಒಂದು ಕೂಡು ಕುಟುಂಬ ಅಂತೆಲ್ಲ ಹೇಳಿ, ಹೌದು, ಚಳಿಗಾಲ ಏನಾದರೂ ಮಕ್ಕಳಿಗೆ ಬೇರೆ ರೀತಿ ಅಡುಗೆ ಎಲ್ಲ ಮಾಡಿಕೊಡೋದು ಆ ಥರ? ಹಾಂ, ಈಗೆಲ್ಲ ಸಂಜೆ ಹೊತ್ತೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ನೆನಪಾದರೆ ಮಾಡ್ತೇನೆ. ಹಾಂ, ಅಂದರೆ ಇವಾಗ ಸ್ವಲ್ಪ ಬಿಸಿ ಬಿಸಿ ಆ ಥರದೇ ಬೇಕಾಗುತ್ತೆ. ಹೌದು ಹೌದು. ಚಳಿಗಾಲದಲ್ಲೆಲ್ಲ ಮನೆಯಲ್ಲಿ ಕೂತು ತಿನ್ನುವಾಗ ಗಮ್ಮತ್ತಿರಬೇಕಾಗ್ತದೆ. ಓಕೆ, ಆಲ್ಮೋಸ್ಟ್ ಒಂದು ವಿಸಿಲ್ ಬಂತಲ್ಲ? ಎಸ್. ಇನ್ನು ಜಸ್ಟ್ ಒಂದು ಓಪನ್ ಮಾಡಿ. ಇದು ಇದರ ಜೊತೆ ನಾವು ಯಾವುದು ಈಗ ಸಲಾಡ್ ಈ ಥರ ತಗೊಳ್ಬೋದಾ? ಸಲಾಡ್ ಆಗ್ತದೆ, ಮತ್ತು ಚಿಕನ್ ಗ್ರೇವಿ. ಚಿಕನ್ ಗ್ರೇವಿ. ಹಾಂ, ಮತ್ತು ಚಿಕನ್ದು ಯಾವ ಡ್ರೈ ಐಟಮ್ ಒಟ್ಟಿಗೆ ಸಹ ತಿನ್ನಲಿಕ್ಕೆ ಆಗ್ತದೆ. ಓಕೆ. ಇಲ್ಲಾಂದರೆ ನಾರ್ಮಲಾಗಿ ನಾವು ಸಲಾಡ್ ಹೀಗೆ ಸಲಾಡ್ ಹಾಕಿ ವೆಜ್ನವರಿಗಾದರೆ ಸಲಾಡ್ ಥರ ಮಾಡ್ಕೊಂಡು ತಗೊಳ್ಬೋದು. ಓಕೆ, ತೆಗಿವಲ್ಲ? ಓಕೆ. ಎಸ್, ನೋಡಿ ಪರಿಮಾಣ ಅಂತೂ 150 ಓಕೆ, ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿದೆಯಲ್ಲ? ಓಕೆ, ಈಗ ಸ್ವಲ್ಪ ಬೇಯಿಸಿ ಆರಿದಾಗ ಇನ್ನು ಸ್ವಲ್ಪ ಅದೇನು ಕರೆಕ್ಟಾಗಿ ಕೂರುತ್ತೆ ಅಲ್ಲ? ಓಕೆ, ಈಗ ಪ್ಲೇಟಿಂಗ್ ಮಾಡೋದಲ್ಲ? ಹಾಂ, ನೀವು ನೋಡಿ ಇಲ್ಲ, ಅದಕ್ಕೆ ನೀವು ಆ ಥರ ಹಾಕಿ. ಹೌದು, ಅದು ಹೀಗೆ ಉಲ್ಟಾ ಮಾಡೋದು. ಉಲ್ಟಾ ಮಾಡೋದಲ್ಲ? ಓಕೆ, ತಗೊಳ್ಳಿ. ಎಸ್, ಬಿಸಿ ಬಿಸಿ ಆದಂತಹ ಏನು ಅವರೆಕಾಳಿದು ಗೀ ರೈಸ್ ಅಲ್ಲ? ಚೆನ್ನಾಗಿದೆ. ನೀವು ನೋಡಿ ಈರುಳ್ಳಿಯನ್ನೆಲ್ಲ ಮೊದಲೇ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀರ. ಹಾಗಾಗಿ ಈರುಳ್ಳಿ ಫ್ರೈ ಮಾಡುವ ಕೆಲಸ ಎಲ್ಲ ನಮಗೆ ಇಲ್ಲೂ ಇಲ್ಲಲ್ಲ? ಓಕೆ, ಅದನ್ನು ಪ್ಲೇಟಿಂದ ಅಡಿಗೆ ಹಾಕಿ ಈ ಥರ ಮಾಡಿದರೆ ಆಗ ಸ್ವಲ್ಪ ಡೆಕೋರೇಷನ್. ಎಸ್, ಚೆನ್ನಾಗಿ ಆಗಿರ್ಬೋದು. ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು. ಟೇಸ್ಟ್ ನೋಡೋದಾಗಿದ್ರೆ ಈಗ ಓಕೆ, ದಿಲ್ಪಿದ ನಾನು ಸಾಕಾಗಿರುವಂತಹ ಅವರೆಕಾಳಿನ ಗೀ ರೈಸ್ ಅಂತೂ ರೆಡಿ ಮಾಡಿಬಿಟ್ಟಿದ್ರೆ ಏನು ಪರಿಮಳ ಹಾಗೆ ಏನು ಪದ್ದೆಲ್ಲ ಬರ್ತಾ ಉಂಟು. ಚೆನ್ನಾಗಿರ್ಬೋದು ಅಂತ ಅನ್ಸ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅವರೆ ಘೀ ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ, ಹಸಿಮೆಣಸು, ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್, ಅವರೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ನಂತರ 1 ಕಪ್ ಬಾಸ್ಮತಿ ಅಕ್ಕಿ ಸೇರಿಸಿ ಹುರಿಯಿರಿ. ಆನಂತರ 1.5 ಕಪ್ನಷ್ಟು ನೀರು, ಕೊತ್ತಂಬರಿ ಸೊಪ್ಪು ಹಾಕಿ 1 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಅವರೆ ಘೀ ರೈಸ್ ಸವಿಯಲು ಬಲು ಚೆನ್ನ. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಗೀ ರೈಸ್ ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ಏನು ಚಿಕನ್ ಇದೇನು ಹೇಳಿದ್ರೆ ಮಲೈ ಚಿಕನ್ ಅಲ್ಲ? ಯಾವ್ದು ನೋಡೋ ಟೇಸ್ಟಿ ಫಸ್ಟಿಗೆ? ನಿಮಗೆ ಯಾವುದು ಬೇಕಾದ ಫಸ್ಟ್ ನೋಡೋಣ. ಓಕೆ, ಹಾಗಾದರೆ ಚಿಕನ್ ಅಂದಲೇ ತಗೊಳ್ಳೋಲ್ಲ? ತಗೊಳ್ಳಿ. ಮಸಾಲ ಟೈಪ್ ಎಲ್ಲ ಕುದಿದಲ್ಲ, ಅದಂತೂ ಗಮ್ಮತ್ತಾಗಿದೆ. ಏನು ಚೀಸ್ ಆಗಿರ್ಬೋದು, ಮತ್ತು ಏನು ಅದಕ್ಕೆ ಕೆಲವು ಕ್ರೀಮ್ ಹಾಕಿದ್ರಲ್ಲ, ಅದೊಂದು ಸಾಕಾಗಿದೆ. ಚಿಕನ್ ಅಂತ ಗೊತ್ತಾಗಲ್ಲ, ನಾವು ಪೀಸ್ ಅಂತೂ ಹಾಗೆ ತಿಂದಾಗಲೇ ಗೊತ್ತಾಗಲ್ಲ. ನೋಡ್ಲಿಕ್ಕೆ ಕೂಡ ನೋಡಿ ಒಂಥರ ಚೆನ್ನಾಗಿ ಕಾಣ್ತುಂಟು. ಇದಂತೂ ಹಾಗೆ ತಿನ್ಬೋದು ನನ್ನ ಪ್ರಕಾರ ಅಲ್ಲ? ಒಂದು ಈ ಥರ ಒಂದು ಪ್ಲೇಟಲ್ಲಿ ಕೊಟ್ಟರೆ ಗಮ್ಮತ್ತು ಖಾಲಿ ಮಾಡ್ಬೋದು. ಈಗ ಸ್ಪೆಷಲ್ಲಾಗಿ ಗೀ ರೈಸ್, ಅದು ಯಾವುದು ಹೆಸರು ಅವರೆಕಾಳಿದು ಗೀ ರೈಸ್. ಇದೊಂದು ಪಕ್ಕ ಫಸ್ಟ್ ಕ್ಲಾಸ್ ಆಗಿದೆ. ನಾರ್ಮಲಾಗಿ ನಾವು ಗೀ ರೈಸ್ ಅಂತ ಹೇಳಿದಾಗ ಜಾಸ್ತಿ ತುಪ್ಪ ಇರುತ್ತೆ, ಅಥವಾ ಜಾಸ್ತಿ ತಿನ್ನೋದು ಕೂಡ ಆಗಲ್ಲ ಕೆಲವು ಕಡೆ ಎಲ್ಲ. ಮಸಾಲೆ ಕೂಡ ಚೆನ್ನಾಗಿ ಬಂದಿದೆ, ಮತ್ತು ಜಾಸ್ತಿ ತುಪ್ಪ ಕೂಡ ಹಾಕಿಲ್ಲ ನೋಡಿ, ಖಾಲಿ 3 ಸ್ಪೂನ್ ಹಾಕಿದ್ದೀನಿ. ಹಾಗಾಗಿ ಬಾಯಿಗೆ ಕೂಡ ರುಚಿ ಉಂಟು, ತಿನ್ಲಿಕ್ಕೆ ಕೂಡ ಟೇಸ್ಟ್ ಆಗಿ ಸಿಗ್ತದೆ. ಚೆನ್ನಾಗಿದೆ. ನಾವು 2 ಡಿಶ್ ಕೂಡ ಗಮದಾಗಿದೆ. ಅದಕ್ಕಂತೂ ಮಲೈ ಚಿಕನ್ ಅಂತೂ ಚೆನ್ನಾಗಿದೆ. ನಾರ್ಮಲಾಗಿ ನಾನ್ ವೆಜ್ ಪ್ರಿಯರಿಗಂತೂ ಇದು ಪಕ್ಕ ಇಷ್ಟ ಆಗ್ಬೋದು. ಹೇಗನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ಓಕೆ, ನನಗೂ ಕೂಡ ಖುಷಿ ಆಯಿತು. ಈ ಥರ ನೀವು ಯಾವಾಗಲೂ ಬಂದಾಗ ಸ್ಪೆಷಲ್ ಡಿಶ್ ಅಂತೂ ಮಾಡಿ ಕೊಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಕೈ ರುಚಿ ಕೂಡ ಚೆನ್ನಾಗಿದೆ. ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡಬೇಕು ನಿಮಗೆ ಸ್ಪೆಷಲಾಗಿ. ಸಂತೋಷ್ ಫೇಷನ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು.
ಓಕೆ ದಿಲ್ ಪಿಜ್ಜಾ ಮ್ಯಾಮ್ ಸಾಕಾಗಿರುವಂತಹ ಮಲೈ ಚಿಕನ್ ಮತ್ತು ಸ್ಪೆಷಲ್ ಆಗಿ ಅವರೆಕಾಳಿನ ಗೀ ರೈಸ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದು ಚಿಕನ್ ಅಲ್ಲಿ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.